ಚೆರ್ರಿ ಹಣ್ಣುಗಳಲ್ಲಿ ಹಲವಾರು ಜಾತಿಗಳಿವೆ. ಇವೆಲ್ಲವನ್ನು ಸೇರಿ ಪ್ರೂನಸ್ ಜಾತಿಯ ಹಣ್ಣುಗಳು ಎನ್ನಲಾಗುತ್ತದೆ. ಚೆರ್ರಿ ನೆಟ್ಟು ಬೆಳೆಸುವುದು ಇದೆಯಾದ್ರೂ ಈಗಲೂ ಕಾಡು ಚೆರ್ರಿ ಸಂಗ್ರಹ ಎಲ್ಲಾ ಕಡೆ ನಡೆಯುತ್ತದೆ. ಇಂದು ನೆಟ್ಟು ಬೆಳೆಯುವ ಚೆರ್ರಿ ಪ್ರಮಾಣ ವರ್ಷಕ್ಕೆ 27.6 ಲಕ್ಷ ಟನ್ ಇದೆ. ಟರ್ಕಿ ದೇಶ ಜಾಗತಿಕ ಉತ್ಪಾದನೆಯ 19% ಚೆರ್ರಿ ಬೆಳೆಯುತ್ತದೆ. 6.6 ಲಕ್ಷ ಟನ್ ಚೆರ್ರಿ ಬೆಳೆಯುವ ಟರ್ಕಿ ಯುರೋಪ್ ಮತ್ತು ಏಷ್ಯಾದ ದೇಶಗಳಿಗೆ ರಫ್ತು ಮಾಡುತ್ತದೆ. ಚಿಲಿ ದೇಶವು 4.4 ಲಕ್ಷ ಟನ್ ಚೆರ್ರಿ ಬೆಳೆಯುತ್ತದೆ. ಈ ದೇಶದ ಚೆರ್ರಿ ಚೀನಾದ ಹೊಸ ವರುಷಕ್ಕೆ ಮುಖ್ಯವಾಗಿ ರಫ್ತಾಗುತ್ತದೆ. ಉಜ್ಬೇಕಿಸ್ತಾನದ ಚೆರ್ರಿ ಬೆಳೆಯುವಿಕೆ 2.2 ಲಕ್ಷ ಟನ್ ಸಾಕಷ್ಟು ರಫ್ತಾಗುತ್ತದೆ. ಯುಎಸ್ಎಯಲ್ಲಿ 2.1 ಲಕ್ಷ ಟನ್ ಚೆರ್ರಿ ಬೆಳೆಯುತ್ತದೆ. ಇಲ್ಲಿ ನೇರ ತಿನ್ನಲು ಹೆಚ್ಚು ಬಳಸುತ್ತಾರೆ. ಇರಾನ್ 1.6 ಲಕ್ಷ ಟನ್, ಸ್ಪೇನ್ 1.2 ಲಕ್ಷ ಟನ್, ಇಟಲಿ 1.1 ಲಕ್ಷ ಟನ್ ದೇಶಗಳು ಕೂಡ ಪ್ರಮುಖ ಚೆರ್ರಿ ಬೆಳೆಯುವ ದೇಶಗಳಾಗಿವೆ. ಅತಿ ಸಿಹಿ, ತುಸು ಹುಳಿ, ಸಿಹಿ ಹಣ್ಣುಗಳು ಇರುತ್ತವೆ. ಸಕ್ಕರೆ ಪಾಕ ಇತ್ಯಾದಿ ಆಧುನಿಕ ವಿಧಾನದಲ್ಲಿ ಹದ ಮಾಡಿ ರಫ್ತು ಮಾಡುತ್ತಾರೆ.